ವ್ಯವಸ್ಥೆ ಇದೆ, ದಯವಿಟ್ಟು ಮೇಲೆ ಕೂಡ ಹೋಗಿ ದಯವಿಟ್ಟು ಕೂತ್ಕೊಳ್ಬೇಕು. ಅಲ್ಲಿಂದ ಬಹಳ ಚೆನ್ನಾಗಿ ಕಾಣ್ತದೆ. ದಯವಿಟ್ಟು ಅಲ್ಲಿ ಸ್ವಲ್ಪ ದಯವಿಟ್ಟು ಎಲ್ಲರೂ ಸ್ವಾಗತ. ಜಿಲ್ಲಾಧ್ಯಕ್ಷರಾದ ಮಹಮ್ಮದ್ ಕೊನಿ ಅವರು ಸ್ವಾಗತವನ್ನ ಎಲ್ಲ ಕುಮಾರಣ್ಣನವರು ಹಾಗೂ ಆಗಮಿಸಿರ್ತಕ್ಕಂತಹ ಪಕ್ಷದ ಎಲ್ಲ ನಾಯಕರನ್ನ ಜಿಲ್ಲಾಧ್ಯಕ್ಷರಾದ ಮಹಮ್ಮದ್ ಕೊನಿ ಅವರು ಸ್ವಾಗತಿಸುತ್ತಿದ್ದಾರೆ. ಬನ್ನಿ ಈ ಕಡೆ ಬನ್ನಿ. ವಿನಂತಿಸ್ತಾ ಇದ್ದೇನೆ. बाकी ज़्यादा मत जीती हो मुझे वर्ड कितना होता है ಮತ್ತು ವೈದ್ಯರು, ಲೆಕ್ಕ ಪರಿಶೋಧಕರು, ಇಂಜಿನಿಯರ್ಗಳು, ನ್ಯಾಯವಾದಿಗಳು ಎಲ್ಲರನ್ನ ಒಗ್ಗೂಡಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಈ ಜಿಲ್ಲೆಯಲ್ಲಿ ಶಾಂತಿ, ಸೌಹಾರ್ದ ಮತ್ತು ಸಮೃದ್ಧಿಯನ್ನು ಹೇಗೆ ಮಾಡಬಹುದು ಅನ್ನುವುದರ ಬಗ್ಗೆ ಇವತ್ತು ಚಿಂತನವನ್ನು ನಡೆಸಿಕೊಟ್ರು. ವಿವಿಧ ಪ್ರಶ್ನೆಗಳನ್ನು ಅವರು ಎದುರಿಸಿ ಅದಕ್ಕೆ ಉತ್ತರವನ್ನು ಕೊಟ್ಟರು. ತನ್ನ ಸರ್ಕಾರ ಬಂದದ್ದೇ ಆದರೆ ಯಾವ ರೀತಿಯ ಕಾರ್ಯಕ್ರಮ ಜನತೆಗೆ ಕೊಡ್ತಾರೆ ಬರಮಾಡಿಕೊಳ್ಳಲಾಗಿದೆ, ಅವರನ್ನು ನಮ್ಮ ಜೊತೆ ಸೇರಿಸಿಕೊಳ್ಳಲಾಗಿದೆ. ಈ ನಗರದಲ್ಲಿ ಇದ್ದಾರೆ. ಬಹುಶಃ ಬೆಳಿಗ್ಗೆ ಒಂದು ಬಲ್ಲವರೊಡನೆ ಬೌದ್ಧಿಕ ಸಂವಾದದೊಂದಿಗೆ ಆರಂಭವಾದಂತಹ ಈ ಪ್ರದೇಶದ ತಜ್ಞರ, ಗಣ್ಯರ ಜೊತೆ, ಸಾಧಕರ ಜೊತೆ ಮಾಡಿದ ಒಂದು ಸಂವಾದ ಕಾರ್ಯಕ್ರಮ. ಬಹುಶಃ ಕುಮಾರಸ್ವಾಮಿಯವರ ಈ ಸರಳ ಮತ್ತು ಸಜ್ಜನಿಕೆ ವ್ಯಕ್ತಿತ್ವ ಈ ಭಾಗದ ಜನರಿಗೆ ಗೊತ್ತಿಲ್ಲ. ಬಹಳ ಅದ್ಧೂರಿಯಾಗಿ ಬಹಳಷ್ಟು ಗಣ್ಯರು ಸೇರಿದಂತ ಈ ಸಂವಾದ ಸುಮಾರು 4 ಗಂಟೆ ಕಾಲ ಈ ಸಭೆ ನಡೆಯಿತು. ಅದರಲ್ಲಿ ಅನೇಕ ತರದ ಪ್ರಶ್ನೆಗಳಿಗೆ, ಈ ಕರಾವಳಿ ಪ್ರದೇಶ ಅಭಿವೃದ್ಧಿಗಳಿಗೆ ನಮ್ಮ ರಾಜ್ಯ ಖಂಡಿತವಾಗಿಯೂ ಹೇಗೂ ನಾವು ಉಳಿಸಿಕೊಂಡಿದ್ದೇವೆ. ಮುಂದೆ ಮುಖ್ಯಮಂತ್ರಿಯಲ್ಲಿ ಕುಮಾರಸ್ವಾಮಿಯವರಿಗೆ ಯಾವುದೇ ಸಂದೇಹ ಇಲ್ಲ. ಅಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಓಡಾಡಿ ಈ ರಾಜ್ಯದ ಮೂಲೆ ಮೂಲೆ ಮತ್ತು ಅನೇಕ ಪ್ರದೇಶಗಳ ಹಿಂದೆ ಅಲ್ಲಿಯ ಸಾಧಕರು ಸಾಧನೆಯನ್ನು ಮಾಡಿದಂತಹ ಗಣ್ಯರೊಡನೆ, ತಜ್ಞರೊಡನೆ, ವೈದ್ಯರೊಡನೆ ಮತ್ತೆ ಸಾಹಿತಿಗರೊಡನೆ, ಬುದ್ಧಿಜೀವಿಗಳೊಂದಿಗೆ ಆ ಪ್ರದೇಶದ ನೈಜ ಸ್ಥಿತಿಯನ್ನು ಅರಿಯಲು ಎಲ್ಲ ಮುಂಬೈ ಕರ್ನಾಟಕ, ಹಳೆಯ ಕರ್ನಾಟಕ ಮತ್ತು ಬೆಂಗಳೂರು ರಾಜಧಾನಿ ಅಂತ ಅನೇಕ ಸಭೆಗಳನ್ನು ಆರಂಭಿಸಿ ಬಂದು ಕೊನೆಗೆ ಕರಾವಳಿಯಲ್ಲಿ ಬಹಳ ಪ್ರಾಮುಖ್ಯತ ಪ್ರದೇಶ ಕರಾವಳಿ. ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ಪ್ರಾಮುಖ್ಯತೆಯುಳ್ಳ ವಿಷಯ ಅಂದರೆ ಈ ಕರಾವಳಿ ಪ್ರದೇಶ. ಇಲ್ಲಿಯ ಬೌದ್ಧಿಕರೊಡನೆ ಸಂವಾದ ನಡೆಸಬೇಕು ಅಂತ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು. ಯಾವುದೇ ರಾಜಕೀಯದ ಚರ್ಚೆ ಆಗಿಲ್ಲ. ಬಹುಶಃ ಈ ಪ್ರದೇಶದ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವ, ಈ ಜಿಲ್ಲೆಯ ಅಭಿವೃದ್ಧಿಯನ್ನು
ಅಭಿವೃದ್ಧಿಪಡಿಸುವ ಒಂದು ಪರಿಣಿತ ಸಭೆಯನ್ನು ಹೇಗೆ ಮಾಡಬೇಕು ಅಂತ ಮುಂದೆ ಹೇಗೆ ಆಲೋಚಿಸಬೇಕಂತ ಹಲವಾರು ಕ್ವಶನ್ಗಳಿಗೆ ಸ್ಪಂದಿಸಿ ಅವರು ಅದಕ್ಕೆ ತಕ್ಕ ಉತ್ತರವನ್ನು ನೀಡಿರುತ್ತಾರೆ. ಮೊದಲನೇದಾಗಿ ನಾನು ಆ ಸಭೆಯ ನಂತರ ಅನೇಕ ಸಾಹಿತಿಗಳು, ಹಿರಿಯರು, ಗಣ್ಯರು ನನ್ನನ್ನು ದೂರವಾಣಿಯ ಮೂಲಕ ಈ ಕರೆಮಾಕರು ಅಲ್ಲಿ ಮೂಲೆ ಗುಂಪು ಮಾಡ್ತಾರೆ. ತಮಗೆಲ್ಲರೂ ಹಿರಿಯರಾದ ಜನಾರ್ದನ್ ಪೂಜಾರಿಯನ್ನು ಕೂಡ ಮೂಲೆ ಗುಂಪು ಮಾಡಿದ್ದಾರೆ. ಇದರಲ್ಲಿ ಕೂಡ ಅಶ್ರಫ್ ಅವರು ಇವತ್ತು ಬೇಸತ್ತು ಈಗ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಇವತ್ತು ನಮ್ಮನ್ನು ಸೇರಿದ್ದಾರೆ. ಅಶ್ರಫ್ ಶೇರ್ ಅವರು ಮುಂಚೆ ಬಹಳಷ್ಟು ಚರ್ಚೆಗಳು ನಡೆದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಅಡಿಗಳು. ಇಲ್ಲಿಯ ಮಂತ್ರಿಗಳೊಬ್ಬರು ಅಶ್ರಫ್ ಸೇರುವ ಒಂದು ಹುನ್ನಾರ ನಡೀತಾ ಇರುವಾಗಲೇ ಅವರಿಗೆ ಒಂದು ಬಹಿರಂಗವಾಗಿ ಏನು ಹೇಳಿದರು, ಯಾಕೆ ಯೂಟಿಗಾದರು ಇಂತಹ ಮಾತು ಮಾತಾಡೋದು ನನಗೆ ಗೊತ್ತಾಗಲ್ಲ. ಅವರು ನಮ್ಮ ಪಕ್ಷಕ್ಕಿಂತ ಸೇರೋ ಮೊದಲೇ ಈ ಅಶ್ರಫ್ ರವರು ನಮ್ಮ ಪಕ್ಷ JDS ಸೇರು ನಿಲ್ಲುವುದಾದ್ರೆ ಲೋಬೋ ಎದುರುಗಡೆ ನಿಂತಬೇಡಿ, ನಮ್ಮ ಎದುರುಗಡೆ ನಿಲ್ಲಿ. ಇಂಥ ಏನಾಗಿದೆ ಅವ್ರಿಗೆ ಗೊತ್ತಾಗಿಲ್ಲ. ಯೂಟಿಗಾದರು ಅಂತ ಮಾತು ಆಮೇಲೆ ಹೇಳ್ತಾರೆ, ನಿಮಗೇನಾದ್ರೂ ಚುನಾವಣೆ ನಿಲ್ಬೇಕಾದ್ರೆ ನಿಮಗೆ ಕಾರ್ಯಕರ್ತರು ಇಲ್ಲೇ ನಾನು ಪರಿಚಯಿಸಿ ಠೇವಣಿ ದುಡ್ಡು ಕೂಡ ನಾನು ನನ್ನ ಕೈಯಿಂದ ಕೊಡ್ತೇನೆ, ಎಲ್ಲ ಕಲೆಕ್ಟ್ ಮಾಡಿ ಕೊಡ್ತೇನೆ ಅಂತ ಹೇಳಿ. ಯೂಟಿಗಾದರೆ ಅಂತ ದೊಡ್ಡ ಮಾತು ಬೇಡ. ನಾನೇನಂದ್ರೆ ನಿಮ್ಮ ಹತ್ರ ಹಣದ ದುಡ್ಡು ಇದ್ರೆ ನಿಮ್ಮ ಬಡ್ಲ ಸರ್ಕಾರದಿಂದ ಈಗಾಗಲೇ ಕೊಲ್ಲಿ ರಾಷ್ಟ್ರದಲ್ಲಿ ತಾವೇನ ಹೇಳಿದಿರಲ್ಲ, ಇಲ್ಲಿ ಅನೇಕ ಕೆಲವು ಮುಸ್ಲಿಮರು ಕೊಲ್ಲಿ ರಾಷ್ಟ್ರದಲ್ಲಿ ನಮ್ಮ ಏನಾದ್ರು ದ್ರೋಹ ಮಾಡಿ ಬಹಳಷ್ಟು ಜನ ಕೊಲ್ಲಿಗೆ ಹೋಗಿದ್ದಾರೆ ಅಂತ ಒಂದು ಮಾತು ಹೇಳಿದರು. ಅವರು ಪಾಪ ತಮ್ಮ ಹೆಂಡತಿ ಮಕ್ಕಳ ಒಡೆಯನ್ನು ಅಡವಿಟ್ಟುಕೊಂಡು ಕೊಲ್ಲಿ ರಾಷ್ಟ್ರದಲ್ಲಿ ಹೋಗಿ ಆ 50 ಡಿಗ್ರಿ ಬಿಸಿಲಲ್ಲಿ ಅವರು ಬೆವರು ಸುರಿಸಿ ಇವತ್ತು ತಮ್ಮ ಮರಿಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಹೋಗಿ ಅಲ್ಲಿ ದುಡಿತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ತಾವು ಇಂತಹ ಮಾತುಗಳನ್ನು ಆಡಬಹುದು. ತಾವೇನಾದರೂ ಅವರ ಬಗ್ಗೆ ಇಚ್ಛೆ ಇದ್ರೆ ಅಶ್ರಫ್ ಅವರಿಗೆ ಠೇವಣಿ ಕೊಡೋ ಬದಲು ಸರ್ಕಾರದಿಂದ ಈ ಪಕ್ಕದ ನೆರೆ ರಾಜ್ಯದಲ್ಲಿ ಈಗಾಗಲೇ ನಿಮ್ಮ ಪ್ರಕಾರ ಅನಿಸಿಕೆ ಪ್ರಕಾರ 20,000 ಜನ. ಆರತಿ ಕೃಷ್ಣ ಅವರು ಏನೊಂದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆರತಿ ಕೃಷ್ಣ ಅವರು ಗಲ್ಫ್ ರಾಜ್ಯದಲ್ಲಿ ಅಲ್ಲಿನ ಪರಿಸ್ಥಿತಿ ಹೋಗ ಅಲ್ಲಿನ ಕೆಲಸಗಳನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಹೇಳಿ. ರೈತ ನಾಯಕ ಕುಮಾರಣ್ಣನಿಗೆ, ಕರ್ನಾಟಕದ ಕಣ್ಮಣಿ ಕುಮಾರಣ್ಣನವರಿಗೆ, ಹೃದಯವಂತ ಕುಮಾರಣ್ಣನವರಿಗೆ, ಜನನಾಯಕ ಕುಮಾರಣ್ಣನವರಿಗೆ, HD ಕುಮಾರಸ್ವಾಮಿ ಅವರಿಗೆ, ಸನ್ಮಾನ್ಯ ದೇವೇಗೌಡರಿಗೆ, ಕರ್ನಾಟಕಕ್ಕೆ ಮುಂದಿನ ಮುಖ್ಯಮಂತ್ರಿ JDS ಪಕ್ಷ. ಜನನಾಯಕ ಕುಮಾರಣ್ಣನವರಿಗೆ. ಈ ಪಕ್ಷವನ್ನ ಸರ್ವನಾಶ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. अपने इस गठबंधन की बनी सरकार का फिर यहाँ श्री SD कुमारस्वामी को ही कर्नाटक स्टेट का मुख्यमंत्री बनाना है. ಈ ನಾಡಿನಲ್ಲಿ ಮುಂದಿನ 5 ವರ್ಷಗಳ ಸರ್ಕಾರ ಜನತಾದಳದ ಸರ್ಕಾರ, ಅದು ನಿಮ್ಮ ಸರ್ಕಾರ. ಈ ನಾಡಿನ 6.5 ಕೋಟಿ ಜನತೆಯ ಸರ್ಕಾರ.
ಈ ನಾಡಿನಲ್ಲಿ ನಿಮ್ಮ ಆಶೀರ್ವಾದದಿಂದ ಈ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕುಮಾರಸ್ವಾಮಿ ಅಲ್ಲ ಮುಖ್ಯಮಂತ್ರಿ. ಈ ನಾಡಿನ 6.5 ಕೋಟಿ ಪುಣ್ಯಾತ್ಮರು ನೀವೇನಿದ್ದೀರಿ. ನೀವು ಈ ನಾಡಿನ ಮುಖ್ಯಮಂತ್ರಿಗಳಾಗಿ ನೀವು ಕೊಡ್ತಕ್ಕಂಥ ಸಲಹೆಗಳು, ನಿಮ್ಮ ಆದೇಶದ ಮೇರೆಗೆ ಈ ಸರ್ಕಾರ ನಡೀತಕ್ಕಂಥ ಹೊಸ ರೀತಿಯ ಸರ್ಕಾರ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಈ ಟೌನ್ ಹಾಲ್ನ ಈ ಒಂದು ಸಭಾಂಗಣದಲ್ಲಿ ಜಾತ್ಯತೀತ ಜನತಾದಳದ ಪಕ್ಷವನ್ನು ಬಲಪಡಿಸತಕ್ಕಂಥ ಹಿನ್ನೆಲೆಯಲ್ಲಿ ಮಂಗಳೂರಿನ ಮಹಾಪೌರರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಅಶ್ರಫ್ ಅವರು ಮತ್ತು ಮೂಢಾಧ್ಯಕ್ಷರಾಗಿ ಹಲವಾರು ರೀತಿಯ ನಗರಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರಮೇಶ್ ಅವರು ಮತ್ತು ಅವರ ನೂರಾರು ಬೆಂಬಲಿಗರು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಈ ಒಂದು ಸಮಾರಂಭದ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ತಮ್ಮೆಲ್ಲರನ್ನು ಉದ್ದೇಶಿಸಿ ಇದೀಗ ತಾನೇ ಮಾತನಾಡಿರ್ತಕ್ಕಂಥ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಫಾರೂಕ್ ಅವರೇ, ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಮೂದ್ ಕುಂಡೆ ಅವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಸದಾಶಿವ ಅವರೇ ಹಾಗೂ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಅಮರನಾಥ್ ಶೆಟ್ಟರೆ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಪಕ್ಷದ ಎಲ್ಲ ಪ್ರಮುಖ ನಾಯಕರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರ, ಕಾರ್ಯಕ್ರಮದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥ ಅಶ್ರಫ್ ಅವರು ಮತ್ತು ರಮೇಶ್ ಅವರು ಮತ್ತು ಅವರ ಬೆಂಬಲಿಗರನ್ನ ತುಂಬ ಹೃದಯದಿಂದ ಪಕ್ಷಕ್ಕೆ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಏನು ನನ್ನ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದೇನೆ. ಚುನಾವಣೆಗಳು ಸಮೀಪಿಸ್ತಕ್ಕಂಥ ಈ ಒಂದು ಸಮಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಅವರು ಈಗ ಹಲವಾರು ರೀತಿಯ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ರಾಜ್ಯದ ಬಿಜೆಪಿ ಕಾಂಗ್ರೆಸ್ನ ನಾಯಕರ ಪ್ರವಾಸ, ಮತ್ತೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ ಕಾಂಗ್ರೆಸ್ನ ಈಗಿನ ಅಧ್ಯಕ್ಷರಾಗಿರತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಒಳಗೊಂಡಂತೆ ಹಲವಾರು ದೆಹಲಿ ಮಟ್ಟದ ನಾಯಕರುಗಳು ಕರ್ನಾಟಕವನ್ನ ಲಗ್ಗೆ ಹಾಕಿ ಹೊರಟಿದ್ದಾರೆ. ಈ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯದಲ್ಲಿ ಏಕಾಂಗಿಯಾಗಿ ನನ್ನ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇನೆ. ಅದಕ್ಕೆ ಇವತ್ತು ನನಗೆ ಬೆಂಬಲವನ್ನು ನೀಡ್ತಾ ಇರತಕ್ಕಂಥವರು ಈ ರಾಜ್ಯದ ನಿಮ್ಮಂತ ಲಕ್ಷಾಂತರ ಕನ್ನಡ ನಾಡಿನ ಜನತೆ ಅಂತಕ್ಕಂಥದ್ದನ್ನ ಇವತ್ತು ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 10 ವರ್ಷಗಳ ರಾಜ್ಯದ ರಾಜಕಾರಣದಲ್ಲಿ 5 ವರ್ಷದ ಬಿಜೆಪಿ ಆಡಳಿತವನ್ನು ನೋಡಿದ್ದೀರಿ, 5 ವರ್ಷದ ಕಾಂಗ್ರೆಸ್ನ ಆಡಳಿತವನ್ನು ಈಗ ನೋಡ್ತಾ ಇದ್ದೀರಿ. ರಾಜ್ಯದ 29 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ. ಇದನ್ನು ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಇವತ್ತು ಈ ದೇಶದ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡತಕ್ಕಂಥ ಪಕ್ಷಗಳು ಯಾವ ರೀತಿಯಲ್ಲಿ ಹೊರಟಿದ್ದಾರೆ, ಯಾವ ಒಂದು ಸಮಾಜಗಳ ಪರಿಸ್ಥಿತಿಗಳು ಏನಾಗಿದೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋದರೆ ಗಂಟೆಗಟ್ಟಲೆ ನಿಮ್ಮ ಮುಂದೆ ನಾನು ಚರ್ಚೆ ಮಾಡಬಲ್ಲೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ. ಒಂದು ಕಡೆ
ರೈತರ ಸಮಸ್ಯೆಗಳು, ಮತ್ತೊಂದು ಕಡೆ ಯುವಕರ ನಿರುದ್ಯೋಗದ ಸಮಸ್ಯೆ, ಮತ್ತೊಂದು ಕಡೆ ಮಹಿಳೆಯರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಗಳು, ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ರೈತರು ಬೆಳೆದಂಥ ಬೆಳೆಗೆ ಸರಿಯಾದ ರೀತಿಯ ಒಂದು ಬೆಲೆಯೂ ದೊರಕದೇ ಇರತಕ್ಕಂಥ ಪರಿಸ್ಥಿತಿಗಳನ್ನು ಕಾಣ್ತಾ ಇದ್ದೇವೆ. ಈ ಎರಡು ರಾಷ್ಟ್ರೀಯ ಪಕ್ಷಗಳು ಈ ಒಂದು ವಿಧಾನಸಭೆ ಚುನಾವಣೆಗಳನ್ನು ಸಮೀಪಿಸ್ತಾ ಇದೆ. ಈ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರ? ಇವತ್ತು ನೀವು ಇಲ್ಲಿ ಒಂದು ಸಭೆ ಮಾಡ್ತಾ ಇದ್ದೀರಿ, ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ, ಬೆಳಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ಹಲವಾರು ಈ ಒಂದು ನಗರದ ಪ್ರಮುಖರು ನನ್ನ ಮುಂದೆ ಪ್ರಶ್ನೆಗಳನ್ನು ಇಟ್ಟು ನನ್ನಿಂದ ಕೆಲವು ಉತ್ತರವನ್ನು ಪಡೆಯತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ರು. ಈಗ ನಿಮ್ಮ ಮುಂದೆ ನಾನೇನು ಮುಂದೆ ನಿಮ್ಮಗಳ ಆಶೀರ್ವಾದದಲ್ಲಿ, ಕರ್ನಾಟಕದ ಜನತೆಯ ಆಶೀರ್ವಾದದೊಂದಿಗೆ ನನ್ನ ಪಕ್ಷದ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದನ್ನು ಬಿಂಬಿಸ್ಕೊಂಡು ಹೊರಟಿದ್ದೇನೆ. ಪಕ್ಕದಲ್ಲಿ ನಿಮ್ಮ ನೆಹರು ಮೈದಾನದಲ್ಲಿ ಉತ್ತರ ಪ್ರದೇಶದ ಒಬ್ಬ ಯೋಗಿಗಳನ್ನ ಕರೆಸಿದ್ದಾರೆ. ಅಲ್ಲೊಂದು ಕಾರ್ಯಕ್ರಮ ಈಗ ಪ್ರಾರಂಭ ಆಗಿದೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಈ ಒಂದು ಪ್ರಜ್ಞಾವಂತ ಮತದಾರರಿದ್ದೀರಿ ಈ ಒಂದು ಮಂಗಳೂರು ನಗರದಲ್ಲಿ. ಇವತ್ತು ಬಿಜೆಪಿಯ ನಾಯಕರುಗಳು ಕಳೆದ 4 ದಿನಗಳಿಂದ ಜನ ಸುರಕ್ಷಾ ಪಾದಯಾತ್ರೆ ಅಂತ ಏನು ಹೊರಟಿದ್ದಾರೆ. ಜನ ಸುರಕ್ಷಾ ಪಾದಯಾತ್ರೆ ಒಂದು ಗುಂಪು ಕುಶಾಲನಗರದಿಂದ ಈ ನೆಹರು ಮೈದಾನದವರೆಗೆ ಬಂದಿದ್ದಾರೆ. ಮತ್ತೊಂದು ಗುಂಪು ಕಾರವಾರ ಜಿಲ್ಲೆಯ ಅಂಕೋಲದಿಂದ ಒಂದು ಗುಂಪು ಇಲ್ಲಿಗೆ ಬಂದಿದ್ದಾರೆ. ಅಂತಿಮವಾಗಿ ಈಗ ಇಲ್ಲಿ ಸಭೆ ಸೇರಿ ಜನ ಸುರಕ್ಷಾ ಕಾರ್ಯಕ್ರಮಕ್ಕೆ ಯೋಗಿಗಳನ್ನು ಕರೆಸಿದ್ದಾರೆ ಉತ್ತರ ಪ್ರದೇಶದಿಂದ. ನಾನು ನಿಮ್ಮಗಳ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ, ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ಯೋಗಿಗಳು ಅವರೇ ಪ್ರತಿನಿಧಿಸ್ತಕ್ಕಂಥ ಗೋರಖ್ಪುರ ಯಾವುದೋ ಇದೆಯಲ್ಲ ಜಿಲ್ಲೆ, ಸುಮಾರು 10 ವರ್ಷವೋ 15 ವರ್ಷವೋ ಲೋಕಸಭಾ ಸದಸ್ಯರ ಕೆಲಸವನ್ನೇನು ಮಾಡಿದ್ದಾರೆ. ಅವರೇ ಪ್ರತಿನಿಧಿಸ್ತಕ್ಕಂಥ ಜಿಲ್ಲೆಯ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಅಮಾಯಕ ಸಣ್ಣ ಮಕ್ಕಳನ್ನ ನೀವು ಆಸ್ಪತ್ರೆ ಕರೆದುಕೊಂಡು ಹೋದರೆ ಒಂದು ಆಕ್ಸಿಜನ್ ವ್ಯವಸ್ಥೆಗಳನ್ನ ಕೊಡ್ಲಿಕ್ಕೆ ಆಗದೇ ಇರ್ತಕ್ಕಂಥ ಈ ಯೋಗಿ ಮುಖ್ಯಮಂತ್ರಿ ಕರ್ನಾಟಕದ ಕನ್ನಡಿಗರಿಗೆ ಯಾವ ಜನ ಸುರಕ್ಷಾ ಕಾರ್ಯಕ್ರಮದ ಸಂದೇಶ ಕೊಡ್ಲಿಕ್ಕೆ ಬಂದಿದ್ದಾರೆ? ಬಿಜೆಪಿ ನಾಯಕರು ಹೇಳಿಕ್ಕೆ ತಯಾರಾಗಿದ್ದಾರ ಈ ಪಕ್ಕದ ಸಭೆ ಒಳಗೆ? ಅವ್ರನ್ನ ಬೆಳೆಸಿರ್ತಕ್ಕಂಥ ಅವರ ಕ್ಷೇತ್ರದ ಮತದಾರರು ನೂರಾರು ಮಕ್ಕಳು ಬಲಿಯಾದರು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರಲ್ಲಿ ಉತ್ತರ ಪ್ರದೇಶದಲ್ಲಿ ಇವರ ನೇತೃತ್ವದ ಸರ್ಕಾರದಲ್ಲೇ ನೂರಾರು ಮಕ್ಕಳುಗಳನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥ ಈ ಮುಖ್ಯಮಂತ್ರಿ ಕರ್ನಾಟಕದ ಜನತೆಗೆ ಸುರಕ್ಷತೆಯನ್ನು ನೀಡತಕ್ಕಂಥ ಸಂದೇಶ ಕೊಡಲಿಕ್ಕೆ ಇಲ್ಲಿಯ ಬಿಜೆಪಿ ನಾಯಕರು ಕರೆಸಿದ್ದಾರೆ. ನಾನು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರ ಮುಂದೆ ಕೇಳಿದೆ, ಈ ಯೋಗಿಗಳನ್ನು ಯಾಕೆ ಕರೆಸ್ಕೊಂಡ್ರು? ಕರ್ನಾಟಕದ ಬಿಜೆಪಿ ನಾಯಕರುಗಳು ಭೋಗಿಗಳಾಗಿ ಕನ್ವರ್ಟ್ ಆಗಿರೋದ್ರಿಂದ ಈ ಯೋಗಿಗಳನ್ನ ಕರೆಸ್ಕೊಂಡ್ರ? ಇದನ್ನ ಪ್ರಶ್ನೆ ಇಟ್ಟಿದ್ದೇನೆ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ. ಬಹುಶಃ ರಾಜ್ಯದ ಜನತೆ ಮುಂದೆ ಈ ಪ್ರಶ್ನೆಯನ್ನ ದಯವಿಟ್ಟು ರಾತ್ರಿ ತೋರ್ಸಕ್ಕಾದ್ರೂ ನೋಡಿ. 5 ವರ್ಷ ಸರ್ಕಾರ ನಡೆಸಿದ್ದಾರೆ. ಆ 5 ವರ್ಷ ಸರ್ಕಾರ ನಡೆಸಿದಾಗ ನಮ್ಮ ರಾಜ್ಯದ ಭೋಗಿಗಳು ಚೆಕ್ ಪೇಮೆಂಟ್ಗಳು ತಗೊಂಡ್ರು ಸರ್ಕಾರದ ಕೆಲಸ ಮಾಡಲಿಕ್ಕೆ, ಜೈಲುಗಳಿಗೆ ಹೋದ್ರು. ನಿಮ್ಮವರ ಈ ಜಿಲ್ಲೆಯವರೇ ಬಹುಶಃ ಪಕ್ಕದ ಸೂರತ್ಕಲ್ನವರೇ ಏನೋ, ಅದು ಕೇಂದ್ರದ ಮಂತ್ರಿಗಳಿಲ್ಲಪ್ಪ, ಬಿಜೆಪಿ ಸರ್ಕಾರ ಇತ್ತಲ್ಲ, ಆಗ ಎಂಥದೋ ನೀಲಿ ಚಿತ್ರ ಏನೋ ಅಸೆಂಬ್ಲಿ ಒಳಗೆ ನೋಡಕ್ ಹೋಗಿ ಸಿಗಾಕೊಂಡ್ರೆ ಅದೇ ಮಾಡಬೇಕು. ಅದರಿಂದ ಇವರೆಲ್ಲ ಭೋಗಿಗಳಾಗಿ ಪರಿವರ್ತನೆ ಆದ ಮೇಲೆ ಇಲ್ಲಿ ಯಾರು ಯೋಗಿಗಳಿಲ್ಲ ಅಂತ ಹೇಳಿ ಉತ್ತರ ಪ್ರದೇಶದ ಯೋಗಿಗಳನ್ನ ಕರೆಸ್ಕೊಂಡ್ರೇನೋ ಈ ಕಾರ್ಯಕ್ರಮಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಮಂಗಳೂರಿನ ಜನತೆ ಇನ್ನು ಎಷ್ಟು ವರ್ಷ ಇಂಥ ನಾಟಕ ನೋಡ್ತೀರಿ?
ವಿಷಲ್ ಹೊಡಿತಾ ಇದ್ದಾರೆ ಪಾಪ ಅಮಾಯಕರು ಯುವಕರು, ಅವ್ರಿಗೆ ಏನು ಗೊತ್ತಿಲ್ಲ. ವಿಷಲ್ ಹೊಡಿತಾ ಇದ್ದಾರೆ, ಇಲ್ಲ ನನ್ನ ಕೇಳಿ ವಿಷಲ್ ಹೊಡೆದ್ರು, ಇಲ್ಲ ಅವ್ರ ಭಾಷೆ ಕೇಳಿ ವಿಷಲ್ ಹೊಡೆದ್ರು ಗೊತ್ತಿಲ್ಲ. ಏನು ಸಾಧನೆ ಮಾಡಿದ್ದಾರೆ ಕಳೆದ 1 ವರ್ಷದಿಂದ ಈ ಒಂದು ಜಿಲ್ಲೆಯ ಜನತೆ ನೀವು ಅನುಭವಿಸ್ತಾ ಇರೋ ನೋವಿದೆಯಲ್ಲ, ಯಾರಿಗೆ ನೋವು ಅನುಭವಿಸ್ತಾ ಇದ್ದೀರಿ? ಈ ನೋವು ಅನುಭವಿಸ್ತಾ ಇರತಕ್ಕಂಥ ಅಲ್ಪಸಂಖ್ಯಾತ ಬಂಧುಗಳ ಕುಟುಂಬದ ಅಮಾಯಕರು, ಮತ್ತಿಲ್ಲ ಅದ್ಯಾವುದೋ ನಮ್ಮ ಮಗುವಿರೋ ಯಾರೋ ಇದ್ರಲ್ಲ ಕಷ್ಟಪಟ್ಟು ಜೀವನ ಮಾಡೋರು, ಅವ್ರ ನೋವು ಅನುಭವಿಸ್ತೀವಿ. ಬೇರೆಯವರಿಗೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ, ಬೇರೆಯವ್ರ ಮಕ್ಕಳೆಲ್ಲ ಅಮಾಯಕರು ಇವತ್ತು ಬಲಿ ಆಗ್ತಾ ಇದ್ದಾರೆ. ನಿಮ್ಮಂತ ಅಮಾಯಕರನ್ನ ಬಲಿ ತೆಗೆದುಕೊಂಡು ರಸ್ತೆಯಲ್ಲಿ ಯಾವುದೋ ಒಂದು ಗಲಾಟೆ ಆಗಿದ್ದರೆ ಅದಕ್ಕೂ ಹಿಂದೂಗಳ ಮೇಲೆ ದಬ್ಬಾಳಿಕೆ ಅಂತ ಹೇಳಿ ಏನು ನಡೀತಾ ಇದೆ ರಾಜಕಾರಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮಗಳಿಗೆ, ನಮ್ಮ ಪಕ್ಷದ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, ಇದೇ ನೆಹರು ಮೈದಾನದಲ್ಲಿ ಒಂದು ಸಭೆ ಕರೆದಿ 1 ಲಕ್ಷಕ್ಕೂ ಹೆಚ್ಚಿನ ಜನತೆಯನ್ನು ಸೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಹೇಳ್ತೀನಿ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಮತ್ತು ಸನ್ಮಾನಗಳು. ಈ ಸಂದರ್ಭದಲ್ಲಿ ಸಿದ್ದಿಕ್ ತಲಪಾಡಿ ಗಡಿನಾಡ ಮುಸ್ಲಿಂ ವೇದಿಕೆಯ ವತಿಯಿಂದಲೂ ಕೂಡ ಅವರನ್ನು ಸನ್ಮಾನಿಸಿ ಗೌರವಿಸುತ್ತಿದ್ದಾರೆ. ಶಾಲಿನಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಬಂದಂತ ಡಾಕ್ಟರ್ ವಾಣಿ ಮತ್ತು ರೇಖಾ ಅವರು ಕೂಡ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಶಾಲಿನಿ ಶೆಟ್ಟಿ ಅವರು ಬಹಳ ಮುತುವರ್ಜಿ ವಹಿಸಿ ಇವರನ್ನ ಪಕ್ಷಕ್ಕೆ ಪ್ರವೇಶಿಸಿಕೊಂಡಿದ್ದಾರೆ. ಜಾಕೆ ಮಾಧವಗೌಡರ ನೇತೃತ್ವದಲ್ಲಿ ಶ್ರೀ ಗದಾಧರ್ ಹಾಗೂ ಪ್ರೊಫೆಸರ್ ತಿಲಕ್ ಅವರು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿರುವ ಸನ್ಮಾನ ಕಾರ್ಯಕ್ರಮದ ನಂತರ ಅಲ್ಲಿಂದ ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರುವಂತ ಮಾಜಿ ಮುಖ್ಯಮಂತ್ರಿಯಾಗಿರುವಂತ ಕುಮಾರಣ್ಣ ಅವರೇ, ಅದೇ ರೀತಿ ಕರ್ನಾಟಕ ರಾಜ್ಯದ ಮಹಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ BM ಫಾರೂಕ್ ಅವರೇ, ಅದೇ ರೀತಿ ವಿವಿಧ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಇಲ್ಲಿ ಸೇರಿದಂತ ಜನತಾದಳದ ಕಾರ್ಯಕರ್ತರೇ ಹಾಗೂ ನನ್ನೊಟ್ಟಿಗೆ ಬಂದಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರೇ ವಂದಿಸ್ತಾ, ಇವತ್ತು ತಮಗೆಲ್ಲ ಗೊತ್ತಿದೆ, ನಾನು ಹಲವು ವರ್ಷಗಳ ಕಾಂಗ್ರೆಸ್ ಪಕ್ಷದಿಂದ ಸೇವೆ ಮಾಡಿಕೊಂಡು ಜನರ ಜಾತಿ ಭೇದ ಯಾವುದಿಲ್ಲದೆ ಸಮಾಜದಲ್ಲಿ ಒಂದು ಪಕ್ಷಕ್ಕೆ ಕೆಲಸ ಮಾಡಿ ಹಲವು ಸಮಾಜದಲ್ಲಿರುವಂತ MLA ಆಗಲಿ MP ಆಗಲಿ ಎಲ್ಲರನ್ನು ಆಯ್ಕೆ ಮಾಡಲಿಕ್ಕೆ ಸದಾ ದುಡಿದಿದ್ದೇನೆ. ಆದರೆ ಇವತ್ತು ಬೇಸತ್ತು ನಾನು ಈ ಜಾತ್ಯಾತೀತ ಜನತಾದಳ ಕುಮಾರಣ್ಣನ ಒಂದು ಭರವಸೆ ಮೇರೆಗೆ ಇವತ್ತು ಈ ಪಕ್ಷಕ್ಕೆ ನಾನು ಸೇರ್ಪಡೆಗೊಂಡಿದ್ದೇನೆ. ಯಾತಕ್ಕೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಈ 5 ವರ್ಷ ಕಾಲ ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ಅನ್ಯಾಯ ಮಾಡಿದಂತ ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಬರೇ ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ, ಯಾವುದು ಮಾಡಲ್ಲ. ಈಗ ಎಲೆಕ್ಷನ್ ಬಂತು, ಮತ್ತೆ ಶುರು ಆಯ್ತು. ಅಲ್ಪಸಂಖ್ಯಾತರ ಓಟುಗೋಸ್ಕರ ನಾನು ಕಲ್ಲಡ ಪ್ರಭಾಕರ್ ಭಟ್ಟನ್ನು ಬಂಧಿಸುವಂತ ಹೇಳುವಂತ ಮಾತು ಪುನರಾರಂಭಿಸಿದ್ದಾರೆ. ಇವರ ಕೈಯಿಂದ ಖಂಡಿತವಾಗಿ ಸಾಧ್ಯ ಇಲ್ಲ, ಮಾಡುವುದಿಲ್ಲ, ಮಾಡಿರುವುದೂ ಇಲ್ಲ. ಆಗಿರುವಾಗ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕುಮಾರಸ್ವಾಮಿ ಅವರ ಹತ್ರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಾವು ಎಲ್ಲ ಸಂಘಟನೆಯಾಗಿ ಪಕ್ಷದ ಎಲ್ಲ ಯುವಕರು ನಮ್ಮ ಸಮುದಾಯಕ್ಕಾಗಲಿ ಅದೇ ರೀತಿ ಇನ್ನೊಂದು ಸಮುದಾಯಕ್ಕೆ ಆಗಲಿ ನಾವು ಒಂದು ಹೋರಾಟ ಮಾಡಿದ್ದೇವೆ. ಆ ಹೋರಾಟದಲ್ಲಿ ಮುಸ್ಲಿಂ ಸಂಘಟನೆ ಒಕ್ಕೂಟ ಎಂಬ ಹೆಸರಿಟ್ಟುಕೊಂಡು ನ್ಯಾಯಪರವಾಗಿ ನಾವು ಹೋರಾಟ ಮಾಡಿದ್ದೇವೆ. ನ್ಯಾಯಪರವಾಗಿ ಹೋರಾಟ ಮಾಡಿದ್ದು ಕಾಂಗ್ರೆಸ್ಗೆ ನನ್ನ ಮೇಲೆ ಬಹಳ ಸಿಟ್ಟು ಬಂತು. ಪಕ್ಷದಲ್ಲಿದ್ದು ಪಕ್ಷಕ್ಕೆ ದ್ರೋಹ ಮಾಡ್ತಂತ ಹೇಳುವ ರೀತಿಯಲ್ಲಿ ನನ್ನನ್ನು ಮೂಳೆ ಗುಂಪು ಮಾಡಲಿಕ್ಕೆ ಶುರು ಮಾಡಿದ್ರು. ನಾನು ಯಾವತ್ತೂ ಕೂಡ ಪಕ್ಷದಲ್ಲಿದ್ದು ಪಕ್ಷಕ್ಕೆ ದ್ರೋಹ ಮಾಡುವಂತ ವ್ಯಕ್ತಿ ನಾನಲ್ಲ. ಪಕ್ಷದಲ್ಲಿದ್ದು ಪಕ್ಷಕ್ಕೆ ನ್ಯಾಯಪರವಾಗಿ ಹೋರಾಟ ಮಾಡುವಂತ ನಾನು ಮಾಡ್ತಾ ಬಂದಿದ್ದೇನೆ, ಇನ್ನೂ ಕೂಡ ಮಾಡ್ತಾ ಇದ್ದೇನೆ.
ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತು ಆಟ ಶುರು ಆಗಿದೆ. ಏನಂತ ನಾವು ಚಿಕ್ಕದಿಂದ ಕೇಳ್ತಾ ಇದ್ದೇವೆ. ಒಂದು ಡೈಲಾಗ್ ಇದೆ, ಮಗು ಮಲಗುವಾಗ ರಾತ್ರಿ ಮಲಗದಿದ್ದರೆ ಒಂದು ಡೈಲಾಗ್ ಹೊಡಿತಾ ಇದ್ದಾರೆ, ಮಗು ಮಲಗೊಂಡಿದ್ರೆ ಗಬ್ಬರ್ ಸಿಂಗ್ ಆಜಾಯ್ ಗಾವಲ್ಕರ್. ಅದೇ ರೀತಿ ನಿಮ್ಮ ಓಟನ್ನು ಹಾಳು ಮಾಡುದು ಬೇಡ, ಮಾಡಿದ್ರೆ ಬಿಜೆಪಿ ಬರ್ತದೆ ಅಂತ ಹೇಳ್ಕೊಂಡು ನಮ್ಮ ಎದುರಿಸ್ತಾ ಇದ್ದಾರೆ. ಈಗ ಖಂಡಿತವಾಗಿ ಇಲ್ಲ. ನಾವು ಹೇಳ್ತಾ ಇದ್ದೇನೆ, ಈ ಬಾರಿಯ ನಮ್ಮ ಕರ್ನಾಟಕದಲ್ಲಿ ಜಾತ್ಯತೀತ ಜನತಾ ದಳದ ನಮ್ಮ ಕುಮಾರಣ್ಣವು ಖಂಡಿತವಾಗಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ ಭರವಸೆ ಕೂಡ ಇಡ್ತಾ ಇದ್ದೇನೆ. ಯಾಕೆಂದ್ರೆ ನಾವು ಮೊನ್ನೊಂದು ಕಾರ್ಯಕ್ರಮ ನೋಡಿದೆ, ಬೆಂಗಳೂರು ಹೋಗಿದ್ದೆ ನಾನು. ಅವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಆಗ ಕೆಲವು ಜನರ ಸವಾಲು ಕುಮಾರಣ್ಣನ ಹತ್ರ ಹೇಳಿದ್ರು. ಅದರಲ್ಲಿ ಒಂದು ಎರಡು ಮಾತು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೆಲವರು ಹೇಳಿದ್ರು, ಇವತ್ತು ಕರ್ನಾಟಕದಲ್ಲಿ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಹಾಕ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಫೀಸ್ ಅಂತ ಜಾಸ್ತಿ ಮಾಡಿದ, ಡೊನೇಷನ್ ಅಂತ ಉಂಟು ಮಾಡಿದೆ, ನಮ್ಮ ಬಡ ಜನರಿಗೆ ಮಧ್ಯಮದ ಜನರಿಗೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳೋದು ಕ್ವಶನ್ ಅನ್ನು ಕುಮಾರಣ್ಣ ಹತ್ರ ಹೇಳಿದ್ರು. ಆಗ ಕುಮಾರಣ್ಣನೊಂದು ಮಾತು ಕೊಟ್ಟರು, ನನ್ನನ್ನು ತಾವು ಆಯ್ಕೆ ಮಾಡಿದ ತಕ್ಷಣವೇ ಸರ್ಕಾರಿ ಶಾಲೆ ಯಾವ ರೀತಿ ಇದೆ ಅದು ಪ್ರೈವೇಟ್ ಶಾಲೆಯ ರೀತಿಯಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಭರವಸೆ ಕೊಟ್ಟರು. ಅದು ತುಂಬಾ ಸಂತೋಷ ಆಯ್ತು. ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗುವುದೇನೆಂದ್ರೆ, ಪೊಲೀಸ್ ಇಲಾಖೆಯಿಂದ ನಿರಪರಾಧಿಗಳನ್ನು ಅಮಾಯಕರನ್ನು ಪೊಲೀಸ್ ದೌರ್ಜನ್ಯ ಮಾಡಿ ಮನೆಗೆ ನುಗ್ಗುವಂತ ಕೆಲಸ ಆಗ್ತಾ ಇದೆ. ಯಾರು ಅಣ್ಣ ತಪ್ಪು ಮಾಡಿದರೆ ತಮ್ಮನನ್ನು ಹಿಡ್ಕೊಂಡು ಹೋಗುವಂತ ಪದ್ಧತಿಯನ್ನು ಕೂಡ ಇಲ್ಲಿ ಹುಟ್ಟಿ ಆಗಿದೆ. ಯಾರು ಸಿಕ್ಕಿದ್ರೆ ಹೆಂಡತಿಯನ್ನು ಕೂಡ ಪೊಲೀಸ್ ಸ್ಟೇಷನ್ ಮುಟ್ಟುವಂತ ಕೆಲಸ ಆಗ್ತಾ ಇದೆ. ಇದೆಲ್ಲ ಕುಮಾರಣ್ಣ ಅವರು ನಮಗೆ ಭರವಸೆ ಕೊಡಬೇಕು. ನಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ಈ ದೌರ್ಜನ್ಯ ಬಂದ್ ಮಾಡ್ಕೊಂಬಂತ ಭರವಸೆಯನ್ನು ಕೊಡಬೇಕಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮಗೆ ಬೇರೆ ಇಲ್ಲ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಆಗುವಂತ ಪೊಲೀಸ್ ದೌರ್ಜನ್ಯ ಇಲ್ಲಿ ನಡೆಯುವಂತ ಕೆಲಸ ಜಾತಿ ಭೇದ ಎಂಬ ಭಾವನೆ ಇಟ್ಟುಕೊಂಡು ನಮ್ಮನ್ನು ಬಿಂಗಡು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಸರಿಪಡಿಸಬೇಕಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಇವತ್ತು ರಾಹುಲ್ ಗಾಂಧಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ, ಮೃದು ಹಿಂದುತ್ವ. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾರೋ ಬಜರಂಗ ದಳ ಬಿಜೆಪಿ ಅವರ ಹಿಂದುತ್ವ ಇದೆ, ಅದರಲ್ಲಿ ಎದುರಿಸುವ ಶಕ್ತಿ ಎದುರೆದುರಲ್ಲಿ ಶಕ್ತಿ ನಮಗಿದೆ. ಆದ್ರೆ ರಾಹುಲ್ ಗಾಂಧಿ ಮೃದು ಹಿಂದು ಅದು ದೊಡ್ಡ ಡೇಂಜರ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕಿಂತ ದೊಡ್ಡ ಡೇಂಜರ್ ಯಾವುದು ಕೂಡ ಇಲ್ಲ. ಹಾಗಿರುವಾಗ ಇನ್ನೊಂದು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಏನೋ ಮುಸ್ಲಿಮರ ಹೋಲಿಕೆ ಕಡಿಮೆ ಮಾಡಿ ಅಂತ ಹೇಳ್ಕೊಂಡು, ಖಂಡಿತವಾಗ ತಾವು ಹೋಲಿಕೆ ಮಾಡಲಿಲ್ಲ, ಇನ್ನು ಮಾಡುದು ಕೂಡ ಬೇಡ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ರಿಂದ ಮುಂದಿನ ದಿವಸದಲ್ಲಿ ಜಾತ್ಯತೀತ ಜನತಾ ದಳ ಜಿಲ್ಲೆಯ ಮುಖಂಡರುಗಳು ನಾವೆಲ್ಲ ಸೇರಿಕೊಂಡು ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅಭ್ಯರ್ಥಿ ಹಾಕಿಕೊಂಡು ಪಕ್ಷವನ್ನು ಬಲಪಡಿಸುವಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಂಡು ಅದೇ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಮಂತ್ರಿಯವರು ಇವರೊಂದು ಜಿಲ್ಲಾ ಮಂತ್ರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಏನ್ ಮಾಡಿದ್ರು ಅಂತ ತಮಗೆಲ್ಲ ಗೊತ್ತಿದೆ. ನಾವು ನೋಡಿಕೊಂಡು ಬಂದಿದ್ದೇವೆ ಯಾವ ರೀತಿ ಆಗಿದೆ ಅಂತ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಎಲ್ಲ ನಾನದು 30 ವರ್ಷ ಕಾಲ ಪಕ್ಷದಲ್ಲಿ ದುಡಿದಿದ್ದೇನೆ, ಅದನ್ನು ಬಿಟ್ಟು ಬಂದಿದ್ದೇನೆ. ಕುಮಾರಣ್ಣನ ಭರವಸೆ ಮೇಲೆ, ಅವರ ನಂಬಿಕೆ ಮೇಲೆ ಬಂದಿದ್ದೇನೆ. ಖಂಡಿತವಾಗಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಇಲ್ಲಿಯ ಜಿಲ್ಲೆಯ ಎಲ್ಲ ನಾಯಕರುಗಳು ಮತ್ತು ರಾಜ್ಯದ ನಾಯಕರುಗಳಿಗೂ ಮತ್ತೆ ಕುಮಾರಣ್ಣವರಿಗೆ, ನಮ್ಮ ಮುಸ್ಲಿಂ ಸಂಘಟನೆ ಒಕ್ಕೂಟ, ನಾವು ಯಾರ ವಿರುದ್ಧವಲ್ಲ, ನಾವು ಯಾರ ವಿರುದ್ಧ ಹೋಗುದು ಇಲ್ಲ. ನ್ಯಾಯಪರವಾಗಿ ಯಾವ ಸಮುದಾಯಕ್ಕೆ ಕೂಡ ಅನ್ಯಾಯ ಆಗುವಾಗ ನಾವು ಅದನ್ನು ಹೋರಾಟ ಮಾಡ್ತೇವೆ. ಅದು ಯಾವ ಪಕ್ಷ ತಪ್ಪು ಮಾಡ್ತಾರೆ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತ ತಮ್ಮ ಹತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕೆ ಸಂಪೂರ್ಣ ತಮ್ಮ ಬೆಂಬಲ ಕೊಡ್ಬೇಕಂತ ವಿನಂತಿಸ್ತಾ ನನ್ನ ಪಕ್ಷಕ್ಕೆ ಬರಮಾಡಿಕೆ ತಮಗೆಲ್ಲರಿಗೂ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.